ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಂದು ಶ್ರೀ ಸ್ವಾಮಿ ಸನ್ನಿಧಿ ಮಳಿಗೆ ಶುಭಾರಂಭಗೊಂಡಿದೆ. ಶ್ರೀ ಸುಬ್ರಹ್ಮಣ್ಯ ಮಠದ ಆಡಳಿತ ಅಧಿಕಾರಿ ಶ್ರೀ ಸುದರ್ಶನ ಜೋಯಿಸ್ ಇವರು ದೀಪ ಬೆಳಗಿಸಿ ಶ್ರೀ ಸ್ವಾಮಿ ಸನ್ನಿಧಿ ಮಳಿಗೆ ಉದ್ಘಾಟಿಸಿದರು. ಈ ಶುಭ ಸಮಾರಂಭದಲ್ಲಿ ಮಳಿಗೆ ಮುಖ್ಯಸ್ಥರಾದ ಹರೀಶ್ ಇಂಜಾಡಿ, ಕಿಶೋರ್ ಅರಂಬಾಡಿ, ಲೋಲಾಕ್ಷ ಕೈಕಂಬ ಹಾಗೂ ಬಂಧು ಮಿತ್ರರು ಉಪಸ್ಥಿತರಿದ್ದರು. ಇನ್ನು ಶ್ರೀ ಸ್ವಾಮಿ ಸನ್ನಿಧಿ ಮಳಿಗೆಯಲ್ಲಿ ಚಿನ್ನ, ಬೆಳ್ಳಿ ಹರಕೆಗಳು, ಹಿತ್ತಾಳೆ, ತಾಮ್ರದ ದೀಪಗಳು, ಪೂಜೆಗೆ ಬೇಕಾದ ಎಲ್ಲಾ ವಿಧದ ಆರತಿ ದೀಪಗಳು, ಆರತಿ ತಟ್ಟೆಗಳು, ದೇವರ ಫೋಟೋಗಳು ಲಭ್ಯವಿದ್ದು, ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ಶ್ರೀ ಸ್ವಾಮಿ ಸನ್ನಿಧಿ ಮಳಿಗೆಗೆ ಭೇಟಿ ನೀಡಿ ಪ್ರೋತ್ಸಾಹ ನೀಡಬೇಕು ಎಂದು ಮಾಧ್ಯಮದ ಮೂಲಕ ಮಳಿಗೆಯ ಮುಖ್ಯಸ್ಥರು ಮಾಹಿತಿಯನ್ನು ನೀಡಿದ್ದಾರೆ. ವಿದ್ಯಾಪ್ರಸನ್ನ ತೀರ್ಥ ಪಾದಂಗಳವರ ಒಂದು ಆಶೀರ್ವಾದದಿಂದ ಹಾಗೂ ಒಂದು ಅನುಗ್ರಹದಿಂದ ಇಂದು ಶ್ರೀ ಸುಬ್ರಹ್ಮಣ್ಯ ಮಠದ ನೂತನ ಕಟ್ಟಡದಲ್ಲಿ ನಮ್ಮ ಈ ಒಂದು ಶ್ರೀ ಸ್ವಾಮಿ ಸನ್ನಿಧಿ ಅನ್ನುವಂತಹ ಒಂದು ವ್ಯಾಪಾರ ಮಳಿಗೆ ಶುಭಾರಂಭಗೊಂಡಿದೆ. ಇದರಲ್ಲಿ ಮುಖ್ಯವಾಗಿ ದೇವಸ್ಥಾನದ ಪೂಜೆ ವಸ್ತುಗಳು, ಬೆಳ್ಳಿ ಹರಿಕೆ ವಸ್ತುಗಳು ಮುಖ್ಯವಾದ ವ್ಯಾಪಾರ, ಮತ್ತು ಪೂಜೆಗೆ ಬೇಕಾದಂಥ ಎಲ್ಲ ವಿಧದ ಲೋಹದ ವಸ್ತು ಅಂದರೆ ತಾಮ್ರ, ಹಿತ್ತಾಳೆ, ವೈಟ್ ಮೆಟಲ್ ಮೊದಲಾದ ಲೋಹಗಳಿಂದ ತಯಾರಿಸಲಾದಂತಹ ದೀಪಗಳು, ಒಳ್ಳೊಳ್ಳೆ ಉತ್ತಮ ಗುಣಮಟ್ಟದ, ಉತ್ತಮ ದರ್ಜೆಯ, ಉತ್ತಮ ಕ್ವಾಲಿಟಿಯ ದೀಪಗಳು, ಕಲಶಗಳು ಮುಂತಾದ ಎಲ್ಲ ವಸ್ತುಗಳು ನಮ್ಮ ಅಂಗಡಿಯಲ್ಲಿ ಸ್ಪರ್ಧಾತ್ಮಕ ದರದಲ್ಲಿ, ಅತಿ ಕಡಿಮೆ ದರದಲ್ಲಿ ದೊರೆಯುತ್ತದೆ. ಗ್ರಾಹಕರು ಎಲ್ಲ ಭಕ್ತಾದಿಗಳು, ಕ್ಷೇತ್ರಕ್ಕೆ ಬರುವಂಥ, ಸಂದರ್ಶನ ಮಾಡುವಂಥ ಎಲ್ಲ ಭಕ್ತಾದಿಗಳು ನಮ್ಮ ಮಳಿಗೆಗೊಮ್ಮೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ತಮ್ಮ ಹೆಸರು? ಹರೀಶ್ ಇಂಜಾಡಿ ಅಂತ. ನಾವು ಕಿಶೋರು ಮತ್ತು ಲೋಲಾಕ್ಷ ಅವರು ಪಾಲುದಾರಿಕೆಯಲ್ಲಿ ಈ ಒಂದು ವ್ಯಾಪಾರವನ್ನು ಪ್ರಾರಂಭಿಸಿದ್ದೇವೆ. ಸುಮಾರು 15 ವರ್ಷಗಳಿಂದ ನಾವು ದೇವಸ್ಥಾನದ ಹಣ್ಣುಕಾಯಿ ಮತ್ತು ಬೆಳ್ಳಿ ಅಂಗಡಿ ಮೊದಲಾದ ಅಂಗಡಿಗಳನ್ನು ಗುತ್ತಿಗೆ ಆಧಾರದಲ್ಲಿ ಪಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೆವು. ಈಗ ಕಳೆದ 2-3 ವರ್ಷಗಳಿಂದ ಬೇರೆ ಬೇರೆ ಕಾರಣಗಳಿಂದ ಗುತ್ತಿಗೆ ಅಂಗಡಿಗಳು ನಮಗೆ ದೊರೆತಿರಲಿಲ್ಲ. ಈಗ ಶ್ರೀ ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿಯವರ ಒಂದು ಕೃಪೆಯಿಂದ ನಮಗೆ ಶಾಶ್ವತವಾಗಿ ಈ ಮಳಿಗೆಯನ್ನು ಸಿಕ್ಕಿದ್ದಕ್ಕೆ ಬಹಳಷ್ಟು ಸಂತೋಷ ಪಡ್ತೇನೆ. ಹಾಗೂ ಮಠದ ದಿವಾನರಾದ ಶ್ರೀ ಸುದರ್ಶನ ಜೋಯಿಸ್ ಅವರಿಗೂ ಮತ್ತು ಸ್ವಾಮೀಜಿಯವರಿಗೆ ಈ ಸಂದರ್ಭದಲ್ಲಿ ನಾನು ಬಹಳಷ್ಟು ಋಣಿಯಾಗಿದ್ದೇನೆ. ಅನಂತ ಒಂದು ಕೃತಜ್ಞತೆಗಳನ್ನು ಅವರಿಗೆ ಸಮರ್ಪಿಸ್ತೇನೆ.